ಈ ವಾರ ದರ್ಬಾರ್ ತೆರೆಗೆ ಅಪ್ಪಳಿಸೋದ್ರಿಂದ ಅದ್ಯಾವ ಬಹುನಿರೀಕ್ಷಿತ ಸಿನಿಮಾನು ತೆರೆ ಕಾಣ್ತಿಲ್ಲ. ತಮಿಳು ಚಿತ್ರವಾದರೂ ಕನ್ನಡ ನಾಡಿನಲ್ಲಿ ಸಖತ್ತವಾಗಿ ಕ್ರಿಯೇಟ್ ಮಾಡ್ತಿದೆ ದರ್ಬಾರ್. ಇದ್ದ ಬದ್ದ ಶೋಗಳನ್ನು ದರ್ಬಾರ್ಗೆ ನೀಡೋ ಮೂಲಕ ತಮಿಳು ಚಿತ್ರಕ್ಕೆ ರೆಡ್ ಕಾರ್ಪೆಟ್ ಹಾಸ್ತಿದ್ದಾರೆ ಕರುನಾಡಿನ ಚಿತ್ರಮಂದಿರದ ಮಾಲೀಕರು. ಇಡೀ ರಾಜ್ಯದ ಆಯಾಮ ಒಂದಾದ್ರೆ ಕರಾವಳಿಯಲ್ಲಿ ಮತ್ತೊಂದು ಆಯಾಮ ಅನ್ನೋದಕ್ಕೆ ಈ ಪೋಸ್ಟರೇ ಸಾಕ್ಷಿ. ಅದ್ಯಾವ ಪರಭಾಷಾ ಚಿತ್ರ ತೆರೆ ಕಂಡ್ರೂ ತುಳುನಾಡಿನಲ್ಲಿ ತುಳು ಚಿತ್ರಗಳಿಗೆ ಯಾವುದೇ ಭಯವಿಲ್ಲ. ಸ್ಕ್ರೀನಿಂಗ್ ಸಮಸ್ಯೆಯನ್ನು ಪಕ್ಕಕ್ಕೆ ಇಟ್ರೆ ಪ್ರೇಕ್ಷಕರ ಸಮಸ್ಯೆ ಉತ್ತಮ ತುಳು ಚಿತ್ರಗಳಿಗೆ ಇಲ್ವೇ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಎಂದ್ರೆ ರಡ್ಡು ಎಕ್ರೆ. ಈಗಾಗಲೇ ಮಸ್ಕತ್, ಪೂನಾ, ಮಣಿಪಾಲ ಹಾಗೆ ಮಂಗಳೂರಿನಲ್ಲಿ ಪ್ರೀಮಿಯರ್ ಶೋ ಮೂಲಕ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿಸಿರೋ ವಿಸ್ಮಯ್ ವಿನಾಯಕ್ ನಿರ್ದೇಶನದ ರಡ್ಡು ಎಕ್ರೆ ಜನವರಿ 10ರಂದು ಅಂದ್ರೆ ದರ್ಬಾರ್ ತೆರೆ ಕಾಣೋ ಮರುದಿನ ತುಳುನಾಡಿನಾದ್ಯಂತ 15 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಮುಖ್ಯ ಚಿತ್ರಮಂದಿರ ಮಂಗಳೂರಿನ ಜ್ಯೋತಿ ಸೇರಿದಂತೆ ತುಳುನಾಡಿನ ಎಲ್ಲಾ ಸೆಂಟರ್ಗಳಲ್ಲೂ ರಡ್ಡು ಎಕ್ರೆ ಕಮಲ್ ಮಾಡಲಿದೆ. ಅಷ್ಟೇ ಅಲ್ಲದೆ ದರ್ಬಾರ್ಗೆ ಒಂದೆರಡು ಸಿಂಗಲ್ ಸ್ಕ್ರೀನ್ಗಳು ಸಿಕ್ಕರೆ 5 ಮಲ್ಟಿ ಸ್ಕ್ರೀನ್ಗಳು ಸಿಕ್ಕಿವೆ. ಆದರೆ ರಡ್ಡು ಎಕ್ರೆಗೆ ಸಿಕ್ಕಿರೋ ಸ್ಕ್ರೀನ್ಗಳು ಹಾಗೆ ಪ್ರದರ್ಶನಗಳನ್ನು ತಾಳೆ ಹಾಕಿದ್ರೆ ಅಜಗಜಾಂತರ ವ್ಯತ್ಯಾಸವೇ ಇದೆ. ಈ ಮೂಲಕ ಪ್ರಾದೇಶಿಕ ಭಾಷಾ ಸಿನಿಮಾ ಒಂದು ಪ್ರಪಂಚದಾದ್ಯಂತ ಕಮಲ್ ಮಾಡೋ ರಜನಿಕಾಂತ್ ಸಿನಿಮಾಗೆ ಸೆಡ್ಡು ಹೊಡಿತಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.